ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 6ನೇ ಅಧ್ಯಾಯ 39ನೇ ಶ್ಲೋಕ. ಓತ ಭಗವತ ಮಾಯಾ ಮಾಯಿನಾಮಪಿ ಮೋಹಿನಿ ಯಸ್ವಯಂ ಚ ಆತ್ಮವರ್ತ್ಮಾತ್ಮ ನ ವೇದ ಕಿಂ ಉತ ಪರೇ. ಅನುವಾದ: ದೇವೋತ್ತಮ ಪರಮ ಪುರುಷನ ಆಶ್ಚರ್ಯಕರ ಶಕ್ತಿಯು ಐಂದ್ರಜಾಲಿಕರಿಗೂ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಅಂತ ಸಂಭಾವ್ಯ ಶಕ್ತಿಯು ಸ್ವಯಂ ಪೂರ್ಣ ಭಗವಂತನಿಗೂ ಗೊತ್ತಿಲ್ಲ. ಆದ್ರಿಂದ ಅದು ಬೇರೆಯವರಿಗೆ ಖಂಡಿತವಾಗಿ ತಿಳಿಯದು. ಎಸ್, ಅಂದ್ರೆ ಭಗವಂತನ ಶಕ್ತಿ ಎಂತ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಭಗವಂತನ ಶಕ್ತಿ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಒಂದು ನಿಮಿಷ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಸ್, ಸಾರಿ. ಓಕೆ, ಹಾಗೆ ಇಲ್ಲಿ ದೇವೋತ್ತಮ ಪುರುಷನ ಆಶ್ಚರ್ಯಕರ ಶಕ್ತಿಯು ಎಸ್ ಕೇಳಿಸ್ತಾ ಉಂಟಲ್ಲ ಎಲ್ಲರಿಗೂ? ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಉಂಟಲ್ಲ? ಕೇಳಿಸ್ತಿದೆ ಗುರು. ಕೇಳಿಸ್ತಾ ಉಂಟು, ಕ್ಲಿಯರ್ ಕೇಳಿಸ್ತಾ ಉಂಟು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಸ್, ಅನುವಾದ: ದೇವೋತ್ತಮ ಪುರುಷನ ಆಶ್ಚರ್ಯಕರ ಶಕ್ತಿಯು ಐಂದ್ರಜಾಲಿಕರಿಗೂ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಅಂತ ಸಂಭಾವ್ಯ ಶಕ್ತಿಯು ಸ್ವಯಂ ಪೂರ್ಣ ಭಗವಂತನಿಗೆ ಗೊತ್ತಿಲ್ಲ. ಆದ್ರಿಂದ ಅದು ಬೇರೆಯವರಿಗೆ ಖಂಡಿತವಾಗಿ ತಿಳಿಯದು. ಅಂದ್ರೆ ಭಗವಂತನಿಗೆ ಎಷ್ಟು ಶಕ್ತಿ ಉಂಟು ಅವನಿಗೆ ಕೂಡ ಗೊತ್ತಿಲ್ಲ. ಅಷ್ಟು ಉಂಟು ಅವನದ ಶಕ್ತಿ. ಬಿವಿಲ್ಡರ್ಮೆಂಟ್, ದಿಗ್ಭ್ರಮೆ. ದಿಗ್ಭ್ರಮೆ ಅಂದ್ರೆ ಬಿವಿಲ್ಡರಿಂಗ್. ಕುಂತಿಮಾರನಿ ಕೂಡ ಹೇಳುವಂತದ್ದು, ನಿನ್ನ ಆಕ್ಟಿವಿಟೀಸ್ ಎಲ್ಲ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಭಗವಂತನ ಆಕ್ಟಿವಿಟೀಸ್ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಐಂದ್ರಜಾಲಿಕರು ಅಂದ್ರೆ ಮೋಸಗಾರರು. ಅವರಿಗೆ ಖಂಡಿತ ದಿಗ್ಭ್ರಮೆ ಆಗ್ತದೆ. ಹಾಗಾಗಿ ಭಗವಂತನ ಹತ್ರ ಅಂದ್ರೆ ಭಗವಂತ ಇನ್ಕನ್ಸಿವೇಬಲ್, ಅವನನ್ನು ಅರ್ಥ ಮಾಡ್ಲಿಕ್ಕೆ ಅಚಿಂತ್ಯವ. ಮತ್ತೆ ಅವನ ಹತ್ರ ಅನ್ಲಿಮಿಟೆಡ್ ಶಕ್ತಿಗಳುಂಟು. ಈ ಪ್ರಭುಪಾದಗಳು ಒಂದು ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಈ ಸೋ ಕಾಲ್ಡ್ ಎಂತ ಹೇಳುವಂಥದ್ದು ನಿರಾಕಾರವಾದಿಗಳು, ಸೈಂಟಿಸ್ಟ್ನವರೆಲ್ಲ ಎಂತ ಮಾಡುವಂಥದ್ದು, ಅಳತೆ ಮಾಡ್ಲಿಕ್ಕೆ ಹೋಗುವಂಥದ್ದು. ಎಲ್ಲಿ ಸಿಗ್ತದೆ ಭಗವಂತನ ಅಳತೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಸ್ಮಾಲರ್ ದೆನ್ ದಿ ಸ್ಮಾಲೆಸ್ಟ್, ಬಿಗರ್ ದೆನ್ ದಿ ಬಿಗ್ಗೆಸ್ಟ್. ಭಗವಂತ ಸಣ್ಣದು ಕೂಡ ಆಗ್ಬಹುದು, ದೊಡ್ಡದು ಕೂಡ ಆಗ್ಬಹುದು ಭಗವಂತ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರ್ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಮಂಡೂಕ ಬುದ್ಧಿಯ ದಾರ್ಶನಿಕರು, ವಿಜ್ಞಾನದಲ್ಲಿ ಮತ್ತು ಗಣಿತ ಎಣಿಕೆಯಲ್ಲಿ ಪ್ರಥಮ ಶ್ರೇಣಿಯ ಲೌಕಿಕರು ದೇವೋತ್ತಮ ಪುರುಷನ ಹೂವಾತೀತ ಸಾಮರ್ಥ್ಯವನ್ನು ನಂಬದೇ ಇರುವುದು. ನಂಬುವುದಿಲ್ಲ. ಅವರು ಮಂಡೂಕ ಬುದ್ಧಿಯವರು. ಅವರಿಗೆ ಸೋಕಾಲ್ಡ್ ಸೈನ್ಸ್ ಮೇಲೆ ನಂಬಿಕೆ ಉಂಟು, ಆದರೆ ಭಗವಂತನ ಮೇಲೆ ನಂಬಿಕೆ ಇಲ್ಲ. ಈಗ ಹೆಚ್ಚಿನವರು ಹೇಳುವಂತ ಭಗವಂತ ಬರ್ತಾನ, ನೀವು ಭಗವಂತನಿಗೆ ಯಾಕೆ ಬರುವುದಿಲ್ಲ? ಭಗವಂತ ಬರ್ತಾನೆ.
ಅದು ನಮ್ಮ ಕರೆ ಅಂತ ಅಂದ್ರೆ ಪ್ಯೂರ್ ಇರಬೇಕು. ಪ್ಯೂರಿಟಿ ಇಸ್ ದ ಫೋರ್ಸ್. ಪ್ಯೂರ್ ಕರೆಗೆ ಬರ್ತಾನೆ ಭಗವಂತ, ಓಡಿ ಓಡಿ ಬರ್ತಾನೆ. ಆದ್ರೆ ಅವರಿಗೆ ನಂಬಿಕೆ ಇಲ್ಲ ನೋಡಿ, ಎಲ್ಲವೂ ಸ್ಟಾರ್ಟ್ ಆಗುವುದು ನಂಬಿಕೆಯಿಂದ. ಶ್ರದ್ಧಾ ಫಸ್ಟಿಗೆ ಶ್ರದ್ಧಾ. ಜನರಿಗೆ ನಂಬಿಕೆ ಇಲ್ಲ ಭಗವಂತನ ಮೇಲೆ, ಮತ್ತೆ ಎಲ್ಲಿಗೆ ಶ್ರದ್ಧೆ ಬೇಕು. ಆದರೆ ಅವರು ಕೆಲವು ಬಾರಿ ಮನುಷ್ಯನ ಮತ್ತು ಪ್ರಕೃತಿಯ ಆಶ್ಚರ್ಯಕರ ಮೂಡಿಂದ ಗೊಂದಲಕ್ಕೆ ಒಳಗಾಗುತ್ತಾರೆ. ಯಾವುದಕ್ಕೆ? ಮನುಷ್ಯನ ಮತ್ತು ಪ್ರಕೃತಿಯ ಆಶ್ಚರ್ಯಕರವಾದ ಮೂಡಿಂದ ಗೊಂದಲಕ್ಕಾಗ್ತಾರೆ ಇವರು. ಇಂಥವರು ಯಾರು? ದಾರ್ಶನಿಕರು ಮತ್ತೆ ಸೋ ಕಾಲ್ಡ್ ಫ್ರಾಗಿಶ್ ಫಿಲಾಸಫರ್, ಮಂಡುಕ ಬುದ್ಧಿಯ ದಾರ್ಶನಿಕರು, ಮತ್ತೆ ಗಣಿತ ಎಣಿಕೆಯಲ್ಲಿ ಮಣ್ಣೆನ್ ವ್ಯಾಂಗ್ನರ್ಸ್. ಓಕೆ, ವಿಜ್ಞಾನದಲ್ಲಿ ಈ ಸೋ ಕಾಲ್ಡ್ ಸೈನ್ಸ್ ಅಲ್ಲಿ ಇರುವವರು ಗೊಂದಲಕ್ಕೆ ಒಳಗಾಗುತ್ತಾರೆ. ಇಹಲೋಕದ ಅಂತ ಮೋಡಿಯವರು ಮತ್ತು ಇಂದ್ರಜಾಲಿಕರು ಭಗವಂತನ ದಿವ್ಯ ಚಕ್ರಗಳ ಇಂದ್ರಜಾಲದಿಂದ ವಾಸ್ತವವಾಗಿ ದಿಗ್ಭ್ರಮೆಗೊಳ್ಳುತ್ತಾರೆ. ನೋಡಿ, ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಆಕ್ಟಿವಿಟೀಸ್ ದಿವ್ಯವಾದದ್ದು. ಈಗ ಅವರು ಇರುವಂತದ್ದು ಭೌತಿಕ ಪ್ಲಾಟ್ಫಾರ್ಮ್ ಅಲ್ಲಿ, ಭಗವಂತನ ಆಕ್ಟಿವಿಟೀಸ್ ಎಲ್ಲಿ ಅರ್ಥ ಆಗ್ತದೆ ಅವರಿಗೆ? ಫಸ್ಟ್ ಆಫ್ ಆಲ್ ದಿವ್ಯ ಅಂದ್ರೆ ಎಂತ ಅಂತ ಗೊತ್ತಿಲ್ಲ. ಆಧ್ಯಾತ್ಮಿಕ ಲೋಕ ಇಲ್ಲ ಅಂತ ಹೇಳ್ತಾರೆ. ಈ ಲೈಫ್ ಇರುವಂತದ್ದು, ಈ ಲೈಫ್ ನಾವು ಸರಿ ತಿನ್ಬೇಕು, ಸರಿ ಜಾಲಿ ಮಾಡ್ಬೇಕು, ಆಯ್ತು, ನೆಕ್ಸ್ಟ್ ಯಾರು ನೋಡಿದ್ದಾರೆ? ಇದನ್ನೆಲ್ಲ ಮಾತಾಡ್ತಾರೆ ಅವರು. ಆದ್ರೆ ಒಳ್ಳೇದು ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಒಳ್ಳೇದು ಅಂತ ಗೊತ್ತಿಲ್ಲ ಅವರಿಗೆ. ಪ್ರಭು ಹೇಳುವಂಥದ್ದು ಒಳ್ಳೇದು ಮಾಡ್ಬೇಕಂತ ನಾವು ಹೋಗ್ತೇವೆ. ಫಸ್ಟ್ ಆಫ್ ಆಲ್ ನಮಗೆ ಒಳ್ಳೇದು ಅಂತ ಡೆಫಿನೇಷನ್ ಗೊತ್ತಿರ್ಬೇಕು. ಒಳ್ಳೇದು ಡೆಫಿನೇಷನ್ ನಮಗೆ ಗೊತ್ತಿಲ್ಲ, ಮತ್ತೆ ನಾವು ಎಲ್ಲಿ ಒಳ್ಳೇದು ಮಾಡುವಂಥದ್ದು? ಒಳ್ಳೇದು ಅಂದ್ರೆ ಪ್ರಭು ಹೇಳುವಂಥದ್ದು ಕೃಷ್ಣ ಪ್ರಜ್ಞೆ. ಒಳ್ಳೇದಂದ್ರೆ ಅದು ಕೃಷ್ಣ ಇಲ್ಲದ ಯಾವುದು ಒಳ್ಳೇದಲ್ಲ. ಆ ಡೆಫಿನೇಷನ್ ಅರ್ಥವೇ ಕೃಷ್ಣ. ಹಾಗಾಗಿ ಫಸ್ಟ್ ಆಫ್ ಆಲ್ ನಾವು ಒಳ್ಳೇದಂತ ನಮ್ಗೆ ಗೊತ್ತಾಗ್ಬೇಕು. ನಾವು ಸೋ ಕಾಲ್ಡ್ ಒಳ್ಳೇದ ಹಿಂದೆ ಹೋಗ್ತೇವೆ. ಸೋ ಕಾಲ್ಡ್ ಅಂದ್ರೆ ಅದು ನಿಜವಾಗಿ ಅಲ್ಲ, ಅದು ನಿಜವಾದ ಒಳ್ಳೇದಲ್ಲ. ಆದ್ರೆ ನಾವು ಅದು ಒಳ್ಳೇದಂತ ನಾವು ಅದ್ರ ಹಿಂದೆ ಇದ್ದೇವೆ. ಇದಕ್ಕೆ ಒಂದು ಮಿರಾಜ್. ಈ ಸಮುದ್ರದಲ್ಲಿ, ಸಮುದ್ರ ಅಲ್ಲ, ಡೆಸರ್ಟ್, ಮರುಭೂಮಿಯಲ್ಲಿ ನೀರಿಲ್ಲ. ಈ ಒಂಟೆ, ಕ್ಯಾಮಲ್ ಎಂತ ಮಾಡುವಂತದ್ದು? ದೂರದಲ್ಲಿ ನೋಡ್ತಾ ನೀರಿನ ಕಾಣ್ತದೆ, ಹತ್ತಿರ ಹೋಗ್ತದೆ, ಅದು ನೀರಲ್ಲ, ಅದು ಮಿರಾಜ್, ಜಸ್ಟ್ ಚಾಯ್. ಅದೇ ರೀತಿ ಜನರು ಈ ಸೋ ಕಾಲ್ಡ್ ಹ್ಯಾಪಿನೆಸ್ ಇಂದ ಇದ್ದಾರೆ. ಅದು ಆಕ್ಚುಲಿ ಸೋ ಕಾಲ್ಡ್ ಅಂದ್ರೆ ನಿಜವಾದ ಹ್ಯಾಪಿನೆಸ್ ಇರುವಂತದ್ದು ಆಧ್ಯಾತ್ಮಿಕದಲ್ಲಿ. ಅದು ಭಗವಂತನ ಚಟುವಟಿಕೆಗಳಲ್ಲೇ ಇರ್ತದೆ. ಆದ್ರೆ ಅವರಿಗೆ ಭಗವಂತನ ಚಟುವಟಿಕೆ, ಫಸ್ಟ್ ಆಫ್ ಆಲ್ ಭಗವಂತನ ಮೇಲೆ ನಂಬಿಕೆ ಇಲ್ಲ. ಭಗವಂತನ ಮೇಲೆ ನಂಬಿಕೆ ಇಲ್ಲದೆ ಎಂತ ಮಾತು? ಏನು ಮಾತಾ? ನೆಕ್ಸ್ಟ್ ಮಾತೇ ಇಲ್ಲ. ನಂಬಿಕೆ ಬೇಕಲ್ಲ, ಸ್ಟಾರ್ಟ್ ಆಗುವ ಒಂದು ನಂಬಿಕೆಯಿಂದ. ಆದರೆ ಅವರು ಅದೆಲ್ಲ ಕಟ್ಟುಕತೆ ಎಂದು ಹೇಳುತ್ತಾ ತಮ್ಮ ದಿಗ್ಭ್ರಮೆಯನ್ನು ಮರೆ ಮಾಡಲು ಯತ್ನಿಸುತ್ತಾರೆ. ಇದು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬಾ ಅಂದ್ರೆ ತುಂಬಾ. ಹೆಚ್ಚಿನವರು ಈ ಸೋ ಕಾಲ್ಡ್ ಕಲಿತಾರಲ್ಲ, ಇಂಜಿನಿಯರಿಂಗ್ ಡಾಕ್ಟರ್ಸ್ ಎಲ್ಲ ತುಂಬಾ ಮಂದಿ, ಇದು ಮಿತ್ ಅಂದ್ರೆ ಕಟ್ಟುಕತೆ ಅಂದ್ರೆ ಮೈಥಾಲಜಿ. ಇದು ನಿಮ್ಮ ಭಗವದ್ಗೀತೆ, ಭಾಗವತಂ, ಇದೆಲ್ಲ ಮೈಥಾಲಜಿ, ಮಿತ್. ನಮಗೆ ನಂಬಿಕೆ ಇಲ್ಲ. ನಮಗೆ ಈ ಸೈನ್ಸ್, ನಮ್ ಎಂತ ಕಲ್ತಿದ್ದೇವೆ ಅದರ ಮೇಲೆ ನಂಬಿಕೆ. ಪ್ರಭುಪಾದ ಹೇಳುವಂಥದ್ದು ಸೈನ್ಸ್ ಇಸ್ ಬೇಸ್ಡ್ ಆನ್ ಥಿಯರಿ. ಥಿಯರಿ ಚೇಂಜ್ ಆಗ್ತಾ ಇರ್ತದೆ. ಆದ್ರೆ ಕೃಷ್ಣ ಬಗ್ಗೆ ಥಿಯರಿ ಮೇಲೆ ಅಲ್ಲ, ಇಟ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್. ಸೈನ್ಸ್ ಎಂತಂದ್ರೆ ಸೈನ್ಸ್ ಈ ಅಸೆಂಡಿಂಗ್ ನಾಲೆಜ್. ಆದ್ರೆ ಇದು ನಮ್ಮ ವೇದಿಕ್ ಸೈನ್ಸ್, ಶಾಸ್ತ್ರ, ಅದು ಡಿಸೆಂಡಿಂಗ್ ನಾಲೆಜ್. ಅಸೆಂಡಿಂಗ್ ನಾಲೆಜ್ ಅಂದ್ರೆ ಶಾಸ್ತ್ರ ಹೇಳುವಂಥದ್ದು ಆರೋಹ ಪಂಥ. ಡಿಸೆಂಡಿಂಗ್ ನಾಲೆಜ್ ಅಂದ್ರೆ ಅವರೋಹ ಪಂಥ.
ಈಗ ಆರೋಹ ಪಂಥ ಮತ್ತೆ ಅವರೋಹ ಪಂಥ ಅಂದ್ರೆ ಎಂತ? ಈಗ ಸೈನ್ಸ್, ಈಗ ಮೇನ್ ಸೈಂಟಿಸ್ಟ್ ಯಾರೆಲ್ಲ? ಐನ್ಸ್ಟೀನ್, ನ್ಯೂಟನ್, ಇವರೆಲ್ಲ ಮೇನ್ ಸೈಂಟಿಸ್ಟ್. ಅವರು ಒಪ್ತಾರೆ, ಅವರು ದೇವರ ಕೃಷ್ಣನ ಒಪ್ತಾರೆ. ಆದ್ರೆ ಈ ಸೋಕಾಲ್ಡ್ ಈಗ ಬಂದ ಸೈಂಟಿಸ್ಟ್ನವರೆಲ್ಲ ಒಪ್ಪುದಿಲ್ಲ. ಈಗ ಹೊಸ ಸೈಂಟಿಸ್ಟ್ ಬರ್ತಾನೆ, ಅವೊಂದು ಓನ್ ಥಿಯರಿ, ಅವ ಐನ್ಸ್ಟೀನ್ ಅನ್ನು ನ್ಯೂಟನ್ ಅನ್ನು ತೊಳೆದು ಅವನು ಬರೆಯುವಂತ, ಮತ್ತೆ ಅವನಿಗೆ ನೋಬೆಲ್ ಪ್ರೈಸ್ ಸಿಗುವಂತದ್ದು. ಅಂದ್ರೆ ಮುಂದಿನವನನ್ನು ತೊಳೆದ್ರೆ ಮಾತ್ರ ಅವನಿಗೆ ಸಿಗುವಂತ ನೋಬೆಲ್ ಪ್ರೈಸ್. ಈ ಸೋಕಾಲ್ಡ್ ಸೈನ್ಸ್ ಸೋಕಾಲ್ಡ್ ಸೈನ್ಸ್ ಅದಕ್ಕೆ ಹೇಳುವಂಥದ್ದು ಆರೋಹ ಪಂಥ, ಅಸೆಂಡಿಂಗ್ ನಾಲೆಜ್. ಚೇಂಜ್ ಆಗ್ತಾ ಇರ್ತದೆ. ಈಗ ನೋಡಿ, ಸೈನ್ಸ್ ಅಲ್ಲಿ ಒಂದು 100 ವರ್ಷದಿಂದ ಜನರೇಟರ್ ಅನ್ನು ದೊಡ್ಡದು ಅಂತ ಹೇಳಿದ್ರು, 50 ವರ್ಷದಿಂದ ಮೋಟಾರ್ ಕಾರ್ ಅನ್ನು ದೊಡ್ಡದು ಅಂತ ಹೇಳಿದ್ರು, 30 ವರ್ಷದಿಂದ ಕಂಪ್ಯೂಟರ್ ಅನ್ನು ದೊಡ್ಡದು ಅಂತ ಹೇಳಿದ್ರು, 20 ವರ್ಷದಿಂದ ಮೊಬೈಲ್ ಅನ್ನು ದೊಡ್ಡದು ಅಂತ ಹೇಳಿದ್ರು. ಈಗ ಇಂಟರ್ನೆಟ್ 5G ಇದು ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಚೇಂಜ್ ಆಗ್ತಾ ಇರ್ತದೆ. ಸೈನ್ಸ್ ಅಂದ್ರೆ ಚೇಂಜ್ ಆಗ್ತಿರುವಂಥದ್ದು. ಆದ್ರೆ ವೇದಿಕ್ ಸೈನ್ಸ್ ಹಾಗೆ ಅಲ್ಲ. ಅದು ಹೇಳುವಂಥದ್ದು ಡಿಸೆಂಡಿಂಗ್ ಪ್ರೊಸೆಸ್, ಅವರೋಹ ಪಂಥ. ಚೇಂಜ್ ಆಗ್ಲಿಕ್ಕಿಲ್ಲ. ಬ್ರಹ್ಮ ಎಂತ ಹೇಳಿದಾನೆ, ನಾರದ ಅದನ್ನೇ ಹೇಳುವಂಥದ್ದು. ನಾರದ ಎಂತ ಹೇಳಿದಾನೆ, ವೇದವ್ಯಾಸರು ಅದನ್ನೇ ಹೇಳುವಂಥದ್ದು. ವೇದವ್ಯಾಸರು ಅಂತ ಹೇಳಿದರೆ ಶುಕಮುನಿ ಅದನ್ನೇ ಹೇಳುವಂಥದ್ದು. ಶುಕಮುನಿ ಅಂತ ಹೇಳಿದ್ದಾರೆ, ಸೂತ ಗೋಸ್ವಾಮಿ ಅದನ್ನೇ ಹೇಳುವಂಥದ್ದು. ಸೂತ ಗೋಸ್ವಾಮಿ ಅಂತ ಹೇಳಿದ್ದಾರೆ, ಮಧ್ವಾಚಾರ್ಯ ಅಂತ ಅದನ್ನೇ ಹೇಳುವಂಥದ್ದು. ಮಧ್ವಾಚಾರ್ಯ ಅಂತ ಹೇಳಿದ ಪ್ರಭುಪಾದ ಅದನ್ನೇ ಹೇಳುವಂಥದ್ದು. ಚೇಂಜ್ ಇಲ್ಲ. ಇದಕ್ಕೆ ಹೇಳುವಂಥದ್ದು ಡಿಸೆಂಡಿಂಗ್ ಪ್ರೊಸೆಸ್. ಆದ್ರೆ ಇದರಲ್ಲಿ ಚೇಂಜ್. ಹಾಗಾಗಿ ಈಗ ಎಂತಾಗಿದೆ ಅಂದ್ರೆ, ನಾವು ನಮ್ಮ ಮಕ್ಕಳನ್ನು ಶಾಲಾ ಕಾಲೇಜ್ ಕಲಿಸ್ತಾ ಇದ್ದೇವೆ. ಅವನ 22 ವರ್ಷ 23 ವರ್ಷ ಆಗುವಾಗ ಟೋಟಲಿ ಭಗವಂತನಿಂದ ಬೇರೆ ಆಗ್ತದೆ. ಅಂದ್ರೆ ಬೇರೆ ಆಗುದು ಅಂದ್ರೆ ರಿಲೇಷನ್ ಕಟ್ ಆಗ್ತದೆ. ಯಾಕಂದ್ರೆ ಈ ಸೈನ್ಸ್ ಆ ರೀತಿ ಮಾಡ್ತದೆ. ಈ ಸೋಕಾಲ್ಡ್ ಸೈನ್ಸ್ ಅಂತ ಹೇಳೋದು ನಾನೇ ಸತ್ಯ ಅಂತ, ಅವ್ರು ಟೋಟಲಿ ಅದನ್ನು ನಂಬಿ ಬಿಡ್ತಾನೆ. ಯಾಕಂದ್ರೆ ಅವನ ಎಜುಕೇಶನ್ ಆಲ್ಮೋಸ್ಟ್ 17 ವರ್ಷ ಟೋಟಲಿ ಅದಕ್ಕೆ ಅಬ್ಸಾರ್ಬ್ ಆಗಿದ್ದಾನೆ, ಆ ಸೋಕಾಲ್ಡ್ ಎಜುಕೇಶನ್ಗೆ. ಆದ್ರೆ ಅದು ಬೇಸ್ಡ್ ಆನ್ ಥಿಯರಿ, ಫ್ಯಾಕ್ಟ್ ಅಲ್ಲ. ಹಾಗಾಗಿ ಹೇಳುವಂತ, ಇದು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಹೆಚ್ಚಿನವರು ನಾನು 2014 ಪುತ್ತೂರಲ್ಲಿ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಒಂದು 7-8 ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ದಾರೆ. ಅವನು ಕರೆದೆ, ಪುಸ್ತಕ ತೊಗೊಳ್ಳಿದ್ರು. ಇಲ್ಲ, ಇದು ಮೈಥಾಲಜಿ, ನಾವು ಇದನ್ನು ನಂಬುದಿಲ್ಲ, ನಾವು ನಮ್ಮ ಸೈನ್ಸ್ ಅನ್ನು ನಂಬುವಂತ. ಇದು ಮಿತ್ ಅಂದ್ರೆ, ಮಿತ್ ಕಟ್ಟುಕತೆ. ಹಾಗಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ಆಗ್ತದೆ ನೋಡಿ, ಈಗ ನಾನೊಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಇದು 2015 ನಾವು ಇಲ್ಲಿ ಶಾರದಾ ವಿದ್ಯಾಲಯಕ್ಕೆ ಹೋದದ್ದು, ಸ್ಕೂಲಿಗೆ, ಜೂನಿಗೆ ನಮ್ಮ ಪ್ರೆಸಿಡೆಂಟ್ ಮತ್ತೆ ನಾನು ಹೋದದ್ದು. ಹಾಗೆ ಅಲ್ಲಿ ಒಂದು ಮಕ್ಕಳಿಗೆ ಒಂದು ಪ್ರೆಸೆಂಟೇಷನ್ ಮಾಡಿದ್ರು ಪ್ರೆಸಿಡೆಂಟ್. ಹಾಗೆ ಆದ್ಮೇಲೆ ಒಬ್ಬ ಹುಡುಗ ಇದ್ದ, ನಾನು ಪ್ರಸಾದ ಕೊಡ್ತಾ ಇದ್ದೆ. ಅವ ಹೇಳುವಂಥದ್ದು, ಸಣ್ಣ ಹುಡುಗ, ಒಂದು 3ನೇ ಕ್ಲಾಸ್ ಇದೆ, 8 ವರ್ಷ 8-9 ವರ್ಷ. ಅವ ಹೇಳುವಂಥದ್ದು ಎಂತಂದ್ರೆ, ನಾವು ಮಂಗನಿಂದ ಬಂದದ್ದು. ಈಗ ಅವನನ್ನು ನಾನು ಅಲ್ಲಿ ಹೇಳಿದ್ರೆ ಅವನು ನಂಬುದಿಲ್ಲ. ಯಾಕಂದ್ರೆ ಶಾಲೆಯಲ್ಲಿ ಅವನಿಗೆ ಹೇಳಿದ್ದಾರೆ ನಾವು ಮಂಗನಿಂದ ಬಂದದಂತ. ಈಗ ನಾವು ಅದಕ್ಕೆ ಎಂತ ಮಾಡ್ಬೇಕು, ಅದಕ್ಕೆ ನಾವು ಇನ್ನೊಂದು ಸರಿಯಾದದನ್ನು ಕೊಡಬೇಕು ಭಗವದ್ಗೀತೆ ಅವರಿಗೆ. ಆಗ ಅವ್ರು ಎಂತ ಮಾಡ್ತಾರೆ, ಎರಡನ್ನು ತುಲನೆ ಮಾಡ್ಬೋದು, ಅವರಿಗೆ ಕಂಪೇರ್ ಮಾಡ್ಬೋದು, ಯಾವ ಸರಿ ಯಾವ ತಪ್ಪು. ಈಗ ಎಂತಾಗಿದೆ ಅಂದ್ರೆ, ತಪ್ಪೇ ಕೊಡ್ತಾ ಇದ್ದಾರೆ ಶಾಲೆಯಲ್ಲಿ, ಶಾಲಾ ಕಾಲೇಜಲ್ಲಿ. ಎಜುಕೇಶನ್, ಬೋಗಸ್ ಎಜುಕೇಶನ್, ಯೂಸ್ಲೆಸ್. ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ, ಮಕ್ಕಳನ್ನು 5 ವರ್ಷದಿಂದ 15 ವರ್ಷಗಳ ಅದು ಯೂಸ್ ಇಲ್ಲ ಅಂತ ಪ್ರಭುಪಾದ ಹೇಳುವಂಥದ್ದು. ಎಂತ ಪ್ರಭುಪಾದ ಹೇಳುವಂಥದ್ದು, ಸಂಸ್ಕೃತ ಕಲಿಸ್ಬೇಕಂತೆ, ಲಿಟಲ್ ಇಂಗ್ಲಿಷ್ ಮತ್ತೆ ಲೋಕಲ್ ಲ್ಯಾಂಗ್ವೇಜ್. ಈ ಕನ್ನಡದ ಕನ್ನಡ, ಈ ಆಂಧ್ರ ಆದ್ರೆ ತೆಲುಗು, ಲೋಕಲ್ ಲ್ಯಾಂಗ್ವೇಜ್ ಕಲಿಸ್ಬೇಕಂತ. ಇಂಗ್ಲಿಷ್, ಸ್ವಲ್ಪ ಸಂಸ್ಕೃತ, ಮತ್ತೆ ಲೆಕ್ಕ, ಸ್ವಲ್ಪ ಲೆಕ್ಕ ಮಾಡ್ಲಿಕ್ಕೆ, ಮತ್ತೆ ಜಿಯೋಗ್ರಫಿ ಎಂತೆಲ್ಲ ಉಂಟು ಅದನ್ನು ನೋಡ್ಲಿಕ್ಕೆ. ಇಷ್ಟು ಸಾಕಂತೆ. ಎಂತ ಬ್ಯಾಗ್ ಲೋಡ್ ಮಾಡಿಕೊಂಡು ಹೋಗ್ತಾರೆ ಮಕ್ಕಳು. 25 ಪುಸ್ತಕ, 8 ವರ್ಷದ ಮಗು. ಎಂತ ಯೂಸ್ಲೆಸ್, ಏನು ವ್ಯಾಲ್ಯೂ ಇಲ್ಲ. ಈಗ ನಾನು ಕೂಡ ನನ್ನ ಕಾಲೇಜೆಲ್ಲ ಮಾಡಿ ಇದಕ್ಕೆ ಬಂದ ಮೇಲೆ
ನಾನು ಕಲ್ತದ್ದು ಯಾವ್ದು ಯೂಸ್ ಆಗಲಿಲ್ಲ ಇದು ಸ್ಪಿರಿಚುವಲ್ಗೆ, ಯೂಸ್ಲೆಸ್. ಅದು ಬೇಕು ಅಂತ ಅಂದ್ರೆ ನಮ್ಮ ಹೊಟ್ಟೆಪಾಡಿಗೆ, ಕೆಲಸಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಷ್ಟೇ, ಅದು ಬಿಟ್ರೆ ಇಲ್ಲ, ಜನರಿಗೆ ಅರ್ಥ ಆಗುವುದಿಲ್ಲ. ಆದ್ರೆ ಅದೇ ಆ ಮಗು ಹೇಳುವಂಥದ್ದು, ಈಗ ಮಗುವಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮಗು ಟೀಚರ್ ಹೇಳಿದ್ದು ನಂಬಿದೆ. ಮಗು ಸಣ್ಣ ಮಕ್ಕಳು ಹೇಗೆ ಅಂದ್ರೆ ನೀವು ಹೇಳಿದ ಎಲ್ಲವನ್ನು ನಂಬ್ತಾರೆ, ಮಕ್ಕಳು ಎಲ್ಲವನ್ನು ನಂಬ್ತಾರೆ. ಹಾಗಾಗಿ ಈ ರೀತಿ ಆಗ್ತಾ ನೀವು ಎಣಿಸಿ, ನಾವು ಮಕ್ಕಳನ್ನು ಎಲ್ಲಿ ಕಳಿಸ್ತಾ ಇದ್ದೇವೆ, ಎಂತ ಆಗ್ತಾ ಇದ್ದಾರೆ ಮಕ್ಕಳು. ಈಗ ಕೆಲವು ಹೇಳ್ತಾರೆ ಅವರು ಟೆರರಿಸ್ಟ್ ಆದದಂತ. ಟೆರರಿಸ್ಟ್ ಆಗ್ಲಿಕ್ಕೆ ಅವನಿಗೆ ಆ ರೀತಿ ಸಣ್ಣದಿಂದಲೇ ಟ್ರೈನಿಂಗ್ ಆಗ್ತದೆ. ಅಂದ್ರೆ ನಾನು ಎಂತ ಹೇಳುವಂಥದ್ದು, ಸುಸೈಡ್ ಮಾಡಿದ್ರೆ ನನಗೆ ದೇವರು ಒಳ್ಳೇದು ಮಾಡ್ತಾರಂತ ಆ ರೀತಿ ಟ್ರೈನಿಂಗ್ ಆಗ್ತದೆ. ಅದೇ ರೀತಿ ನಾವು ನಮ್ಮ ಮಕ್ಕಳನ್ನು ಪ್ರಭುತ್ವ ನಾವು ಕಸಾಯಿಖಾನೆ ಗಳಿಸುವಂಥದ್ದು. ಯಾಕೆಂದ್ರೆ ಅವ 23 ವರ್ಷ ಆದ್ಮೇಲೆ ಅವ ಎಜುಕೇಶನ್ ಪಡೆದ ಮೇಲೆ ಅವ ಪ್ರಾಣಿ ಆಗುವಂಥದ್ದು. ಪ್ರಾಣಿ ಆಗುದಂದ್ರೆ ಭಗವಂತನ ಮೇಲೆ ಆಸಕ್ತಿ ಇಲ್ಲ, ಚೂರು ಕೂಡ ಇಲ್ಲ ಆಸಕ್ತಿ. ಆಗ ಎಲ್ಲಿ ನೋಡಿ ಯಾವ ಮಟ್ಟಕ್ಕೆ ಈ ನಮ್ಮ ನಾಗರಿಕತೆ ಉಂಟು, ಯಾವ ಮಟ್ಟಕ್ಕೆ. ಎಸ್, ಹಾಗೆ ಅವರೆಲ್ಲ ಕಟ್ಟುಕತೆ ಎಂದು ಹೇಳುತ್ತಾರೆ. ಅದು ತುಂಬಾ ಬೇಜಾರದ ವಿಷಯ, ಆದ್ರೆ ಸತ್ಯ ಸಂಗತಿ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಮಾಜ ಹೀಗೆ ಆಗಿದೆ. ನಮ್ಮ ಮಕ್ಕಳೆಲ್ಲ ನಮ್ಮ ಕೈಯಿಂದ ತಪ್ಪಿ ಹೋಗಿದ್ದಾರೆ ಎಲ್ಲರೂ. ಅಂದ್ರೆ ಈ ಸೋಕಾಲ್ಡ್ ಸೈನ್ಸ್ ಅವರನ್ನು ಬ್ರೈನ್ ವಾಶ್ ಮಾಡಿದೆ. ನಾವು 17 ವರ್ಷ ಅವರನ್ನು ಎಜುಕೇಶನ್ ಕೊಟ್ಟಿದ್ದೇವೆ, ಎಜುಕೇಶನ್ ಫಲ ಇದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಈ ಭಕ್ತರ ಕೃಪೆ ಸಿಗಬೇಕು ಹೊರತು ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕೈಯಲ್ಲಿ ಇಲ್ಲ. ಮಿಂಚಿ ಹೋದ ಕಾಲವನ್ನು ಚಿಂತಿಸಿ ಫಲವಿಲ್ಲ. ಈಗ ನಾವು ಅದಕ್ಕೆ ಬೇಜಾರು ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ. ಭಕ್ತರ ಕೃಪೆ ಸಿಕ್ಕಿದ್ರೆ ಏನೋ ಚೇಂಜ್ ಆಗ್ಬೋದು, ಇಲ್ಲದೇ ಇಲ್ಲ. ಎಸ್, ಹಾಗೆ ಅವರ ಕಟ್ಟುಕತೆ ಎಂದು ಹೇಳುತ್ತಾ ತಮ್ಮ ದಿಗ್ಭ್ರಮೆಯನ್ನು ಮರೆ ಮಾಡಲು ಯತ್ನಿಸುತ್ತಾರೆ. ಆದರೆ ಪರಮ ಸರ್ವಶಕ್ತ ಪುರುಷನಲ್ಲಿ ಹೇಗಿದ್ದರೂ ಅಸಾಧ್ಯವಾದದ್ದು ಅಥವಾ ಕಟ್ಟುಕತೆ ಎನಿಸುವಂಥದ್ದು ಯಾವುದಿಲ್ಲ. ಪ್ರಭುಪಾದ ಹೇಳುವಂಥದ್ದು, ಇಂಪಾಸಿಬಲ್ ಈಸ್ ನಾಟ್ ದೇರ್ ಇನ್ ಕೃಷ್ಣಸ್ ಡಿಕ್ಷನರಿ. ಕೃಷ್ಣನ ಡಿಕ್ಷನರಿ ಅಸಾಧ್ಯ ಅನ್ನೋದು ಇಲ್ಲ. ಅಸಾಧ್ಯ ಅನ್ನೋದು ನಮ್ಗೆ ಮಾತ್ರ. ಕಟ್ಟುಕತೆ, ಎಂತ ಕಟ್ಟುಕತೆ ಹೇಳುವಾಗ ಕೆಲವೊಮ್ಮೆ ಸಿಟ್ಟು ಬರ್ತದೆ. ಈ ಸಣ್ಣ ಸಣ್ಣ ಯಂಗ್ಸ್ಟರ್ಸ್ ದೇವರನ್ನು ನಿಂದಿಸುವಾಗ, ಇದು ನಿಮ್ಮ ರಾಮ ಎಲ್ಲಿದ್ದಾನೆ, ಇದು ಕಟ್ಟುಕತೆ, ಇದು ಕೃಷ್ಣ, ಎಂತ ಇದೆಲ್ಲ ಮಿತ್, ನಿಮ್ಗೆ ಬೇರೆ ಕೆಲಸ ಇಲ್ಲ, ನಿಮ್ಗೆ ಎಜುಕೇಶನ್ ಇಲ್ಲ, ನಾವೆಲ್ಲ ಜಾಸ್ತಿ ಕಲ್ತಿದ್ದೇವೆ. ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಇಂಗ್ಲೆಂಡ್ ಅಲ್ಲಿ ಪ್ರಭುಪಾದ ಹೋಗ್ತಾರೆ. ಪ್ರಭುಪಾದ ಹೋಗಿ ಅಲ್ಲಿ ಒಬ್ಳು ಜರ್ನಲಿಸ್ಟ್ ಬರ್ತಾಳೆ, ಬಂದು ಹೇಳ್ತಾಳೆ ಸ್ವಾಮೀಜಿಗೆ, ಸ್ವಾಮೀಜಿ, ಇನ್ ಯುವರ್ ಕಂಟ್ರಿ ದೇರ್ ಆರ್ ಮೋರ್ ಇಲಿಟರೇಟ್ಸ್. ನಿಮ್ಮ ದೇಶದಲ್ಲಿ ತುಂಬಾ ಮಂದಿಗೆ ಶಿಕ್ಷಣ ಇಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಲಿಟ್ರೇಟ್, ಹೆಚ್ಚಿನವರಿಗೆ ಶಿಕ್ಷಣ ಉಂಟು. ಪ್ರಭುಪಾದಿಗೆ ನೋಡಿದ್ರು ಅವಳನ್ನು, ನೋಡಿ ಏನು ಪ್ರಯೋಜನ ಶಿಕ್ಷಣ ಇದ್ದು. The more you study, you will go against the Lord. ಈಗ ಜಾಸ್ತಿ ಕಲಿತ, ಈಗ ಅಂದ್ರೆ ಡಿಗ್ರಿ ಕಲಿತ ಮೇಲೆ ಸ್ವಲ್ಪ ನಮಗೆ ನಂಬಿಕೆ ಇರ್ತದೆ. ಇನ್ನು ಜಾಸ್ತಿ, ಅದಕ್ಕಿಂತ ಜಾಸ್ತಿ ನಾವು MBA ಇಲ್ಲ MTech ಕಡಿಮೆ ಆಗುವಂಥದ್ದು. ಇನ್ನು ಜಾಸ್ತಿ PhD ಮಾಡಿದ್ರೆ ನಾವು ಟೋಟಲಿ ಭಗವಂತನ ಮರೆಯುವಂಥದ್ದು. ಪರ್ಸೆಂಟೇಜ್ ಪ್ರಭುಪಾದ ಹೇಳಿದ್ರು, ನಿಮ್ಮ ದೇಶದಲ್ಲಿ ನೀನು ಲೆಕ್ಕ ಮಾಡು, ಎಷ್ಟು ಜಾಸ್ತಿ ಕಲ್ತಿದ್ದಾನೆ, ನಾವು ಎಷ್ಟು ದೇವರಿಗೆ ಹತ್ತಿರ ಇದ್ದಾನೆ. ಇಲ್ಲ. ಅದೇ ನೀನು ಬಾ ಬೆಂಗಾಲಕ್ಕೆ ಬಾ, ವೆಸ್ಟ್ ಬೆಂಗಾಲಿಗೆ ಬಾ, ನೋಡು ಅಲ್ಲಿ ಎಜುಕೇಶನ್ ಎಲ್ಲ ಎಷ್ಟು ಕ್ಯೂ ಅಲ್ಲಿ ಇದ್ದಾರೆ ದೇವರ ಹತ್ರ. ಹಾಗಾಗಿ ಎಜುಕೇಶನ್ ಅಲ್ಲಿ ದೇವರ ಹತ್ರ ಹತ್ತಿರ ಆಗ್ತಾರೆ ಪ್ರಭುಪಾದ. ಹಾಗೆ ನಿನ್ನ ಸೋಕಾಲ್ಡ್ ಎಜುಕೇಶನ್ ಯೂಸ್ಲೆಸ್ ಅಂತ ಪ್ರಭುಪಾದ ಹೇಳ್ತಾರೆ. ಎಜುಕೇಶನ್, ಯಾವ ಎಜುಕೇಶನ್ ಬೇಕು? ಆಧ್ಯಾತ್ಮಿಕ ಎಜುಕೇಶನ್ ಬೇಕು, ಶಿಕ್ಷಣ. ಈ ಸೋಕಾಲ್ಡ್ ಎಜುಕೇಶನ್ ಅಂತಂದ್ರೆ ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದು, ತುಂಬಾ ಡೇಂಜರಸ್. ಇಂದಿನ ಮಕ್ಕಳು ಮುಂದಿನ ಜನಾಂಗ ಹೇಳ್ತೇವೆ, ಅಲ್ಲ, ಇಂದಿನ ಮಕ್ಕಳು ಮುಂದಿನ ಪ್ರಾಣಿಗಳು, ಜನಾಂಗ ಅಲ್ಲ. ಯಾಕೆಂದ್ರೆ 23 ವರ್ಷ ಆದ್ಮೇಲೆ ಅವ ಪ್ರಾಣಿ ಆಗುವಂಥದ್ದು. ಈ ಸೋಕಾಲ್ಡ್ ಎಜುಕೇಶನ್ ಇಂದ ಪ್ರಾಣಿ ಆಗುವಂಥ. ಪ್ರಭುಪಾದ ಹೇಳುವಂಥದ್ದು, ನಾವು ನಮ್ಮ ಮಕ್ಕಳನ್ನು ಕಸಾಯಿಖಾನೆ ಗಳಿಸ್ತಾ ಇದ್ದೇವೆ. ಕಸಾಯಿಖಾನೆಗೆ, ಅನಿಮಲ್ ಸ್ಲಾಟರ್ ಹೌಸ್. ಶಾಲೆಗೆಲ್ಲ, ಶಾಲಾ ಕಾಲೇಜಿಗೆಲ್ಲ. ಯಾಕೆ? ಶಿಕ್ಷಣ ಆ ರೀತಿ ಉಂಟು. ಏನ್ ಮಾಡ್ಲಿಕ್ಕೆ ಆಗ್ತದೆ?
ಆದ್ರೆ ಪ್ರಥಮ ಪುರುಷನಲ್ಲಿ ಹೇಗಿದ್ದು ಅಸಾಧ್ಯದ್ದು ಕಟ್ಟುಕತೆ ಎನಿಸುವಂಥದ್ದು ಯಾವುದೂ ಇಲ್ಲ. ಲೌಕಿಕ ಗಣಿತಜ್ಞರಿಗೆ ಅತ್ಯಾಶ್ಚರ್ಯಕರವಾದ ಒಗಟು ಯಾವುದೆಂದರೆ ಅವರು ಪರಮ ಪುರುಷನ ಅಪರಿಮಿತ ಶಕ್ತಿಯ ಉದ್ದಗಳನ್ನು ಲೆಕ್ಕ ಮಾಡುತ್ತಾ ಉಳಿದಿರುವಾಗ ಭಗವಂತನ ಪ್ರಾಮಾಣಿಕ ಭಕ್ತರು ವ್ಯವಹಾರಿಕ ಕ್ಷೇತ್ರದಲ್ಲಿ ಪರಮ ಪುರುಷನ ಆಶ್ಚರ್ಯ ಇಂದ್ರಜಾಲನ ಕುರಿತಾಗಿ ಕೇವಲ ಗುಣಪ್ರಶ್ನೆ ಮಾಡುವುದರಲ್ಲೇ ಮೋಕ್ಷವನ್ನು ಪಡೆಯುತ್ತಾರೆ. ನೋಡಿ, ಇವರು ಲೆಕ್ಕ ಮಾಡುವಂಥದ್ದು ಈ ಸೋ ಕಾಲ್ಡ್ ಸೈಂಟಿಸ್ಟ್ನವರು ಭಗವಂತನ ಉದ್ದಗಳನ್ನು ಲೆಕ್ಕ ಮಾಡುವಂಥದ್ದು ಆಗ್ತದ? ಇಲ್ಲ, ಟೇಪ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಎಂತ ಮೂರ್ಖರು ನೋಡಿ. ಇದನ್ನು ನೋಡುವಾಗ ನಗಲಿಕ್ಕೆ ಬರ್ತದೆ, ಕೇಳುವಾಗ ಹೀಗೆ ಈ ಸೆಂಟೆನ್ಸ್ ಕೇಳುವಾಗ ನಗಲಿಕ್ಕೆ ಬರ್ತದೆ. ಅದು ಕೂಡ ಜನರಿಗೆ ಗೊತ್ತಿಲ್ಲ. ಭಗವಂತನ ಉದ್ದಗಲವನ್ನು ಲೆಕ್ಕ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈಗ ಎಂತ ಎಲ್ಲಿ ಆಗ್ತದೆ ಅವರಿಗೆ? ಇಲ್ಲ. ಆದ್ರೆ ಈ ಕಡೆ ನೋಡಿ, ಭಕ್ತರು, ಪ್ರಾಮಾಣಿಕ ಭಕ್ತರು ಎಂತ ಮಾಡ್ತಿದ್ದಾರೆ? ವ್ಯವಹಾರಿಕ ಕ್ಷೇತ್ರದಲ್ಲಿ ಪರಮಪುರುಷನ ಆಶ್ಚರ್ಯ ಇಂದ್ರಜಾಲ ಕುರಿತ ಕೇವಲ ಗುಣ ಪ್ರಶಂಸೆ, ಹೊಗಳುವಂಥದ್ದು, ಗ್ಲೋರಿಫೈಯಿಂಗ್ ದಿ ಲಾರ್ಡ್, ಭಗವಂತನ ಹೊಗಳುವುದರಿಂದಲೇ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಹಾಗಾಗಿ ನಾವು ಏನು ಮಾಡ್ಬೇಕು? ಈಗ ನಮ್ಮ ಸೈಡ್ ಉಂಟು, ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಭಗವಂತ. ನಾವು ಉದ್ದಗಲವನ್ನು ಲೆಕ್ಕ ಮಾಡುವುದಾ ಅಲ್ಲ ಭಗವಂತನನ್ನು ಗುಣ ಪ್ರಶಂಸೆ ಮಾಡುವಂತ, ಇದು ನಮ್ಗೆ ಬಿಟ್ಟರು. ಭಗವದ್ ಭಕ್ತರು ಭೋಜನ, ನಿದ್ರೆ, ಕರ್ಮ ಮುಂತಾದ ಪ್ರತಿಯೊಂದರ ಸಂದರ್ಭದಲ್ಲಿ ಸಂಪರ್ಕ ಬರುವ ಪ್ರತಿಯೊಂದರಲ್ಲಿಯೂ ಆಶ್ಚರ್ಯಕರ ನೈಪುಣ್ಯವನ್ನು ಕಾಣುತ್ತಾರೆ. ಅಂದ್ರೆ ಎಲ್ಲವನ್ನು ಭಗವಂತನಿಗೆ ಸಂಬಂಧಿಸ್ತಾರೆ. ಯಾರು? ಭಗವದ್ ಭಕ್ತರು. ಎಲ್ಲವನ್ನು ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು. ಒಂದು ಚಿಕ್ಕ ಆಲದ ಹಣ್ಣು ಸಾವಿರಾರು ಬೀಜಗಳಿಂದ ಕೂಡಿರುತ್ತದೆ. ಪ್ರತಿಯೊಂದು ಬೀಜವು ಇನ್ನೊಂದು ಮರದ ಸೃಷ್ಟಿ ಶಕ್ತಿಯನ್ನು ಧರಿಸಿರುತ್ತದೆ. ಆ ಮರವು ಪುನಃ ಕಾರಣ ಕಾರ್ಯ ರೂಪದಲ್ಲಿ ಅಂತ ಲಕ್ಷಾಂತರ ಹಣ್ಣುಗಳಾಗತಕ್ಕ ಶಕ್ತಿಯನ್ನು ಹೊಂದಿರುತ್ತದೆ. ಒಂದರಿಂದ ಇನ್ನೊಂದು ಬೀಜ, ಅನ್ಲಿಮಿಟೆಡ್ ಬೀಜ. ಪ್ರಭುಪಾದ ಹೇಳುವಂಥದ್ದು ಹೇಗಂದ್ರೆ, ಪ್ರಭುಪಾದ ಒಮ್ಮೆ ಚಾಲೆಂಜ್ ಮಾಡಿ ಸೈಂಟಿಸ್ಟ್ ಹತ್ರ, ಕ್ಯಾನ್ ಯು ಕ್ರಿಯೇಟ್ ಒನ್ ಸೀಡ್? ನೋ, ವಿ ಆರ್ ಟ್ರೈಂಗ್, ರಿಸರ್ಚ್ ಇಸ್ ಗೋಯಿಂಗ್ ಆನ್. ಪ್ರಭುಪಾದ ಹೇಳ್ತಾರೆ, ಇನ್ ಕೃಷ್ಣ ಕಾನ್ಷಿಯಸ್ ದೇರ್ ಇಸ್ ನೋ ರಿಸರ್ಚ್. ರಿಸರ್ಚ್ ಅನ್ನೋದು ಈ ಕೃಷ್ಣ ಬಗ್ಗೆ ಇಲ್ಲ ಅಂತ. ಯಾಕಂದ್ರೆ ಎಲ್ಲ ಕೃಷ್ಣ ರಿಸರ್ಚ್ ಮಾಡಿದ್ದಾನೆ. ನಿಮ್ಗೆ ಒಂದು ಬೀಜವನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಎಂತ? ಭಗವಂತ ಎಷ್ಟು ಬೀಜ ಕ್ರಿಯೇಟ್ ಮಾಡಿದ್ದಾನೆ? ಅನ್ಲಿಮಿಟೆಡ್ ಬೀಜ. ಆದ್ರೆ ಅವನಿಗೆ ಚೂರು ಕೂಡ ಅಹಂಕಾರ ಇಲ್ಲ. ಇವರಿಗೆ ಒಂದು ಬೀಜ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಬೀಜ ಮಾಡ್ಲಿಕ್ಕೆ. ಯಾವಾಗ? ಸ್ವಲ್ಪ ಸಮಯದಲ್ಲಿ ಮಾಡ್ತೇವೆ. ಈಗ ಮಾಡಿ, ಆಗುದಿಲ್ಲ. ಆದ್ರೆ ಇನ್ನ ಎಂತ ಅಂದ್ರೆ, ಈ ಜನರೆಲ್ಲ ಕುರಿಗಳು ನಂಬುವಂಥದ್ದು. ಯಾರು? ಇವ ಸೈಂಟಿಸ್ಟ್ ಈಗ ಮಾಡ್ತಾನೆ, ಬೀಜ ತಯಾರು ಮಾಡ್ತಾನೆ, ನೆಕ್ಸ್ಟ್ ಇಯರ್ ಮಾಡ್ತಾನೆ. ಎಂತ ಮಾಡುವಂಥದ್ದು? ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಹಾಗೆ ಕೃಷ್ಣ ಬಗ್ಗೆ ಬಂದು ಗೊತ್ತಾಗ್ತದೆ ಇವರು ಮೂರ್ಖರಂತ. ನನಗೆ ಕೂಡ ಸ್ಟಾರ್ಟಿಂಗ್ ಕೃಷ್ಣ ಬಗ್ಗೆ ಬರೋ ಮುಂಚೆ ಎಸ್, ಈ ಸೈಂಟಿಸ್ಟ್ ನವರು ಗ್ರೇಟ್ ಅಂತ ಆಗ್ತಾ ಇತ್ತು. ಇಲ್ಲ, ಹೇಗೆ ನಮ್ಮ ಎಜುಕೇಶನ್ ಆಗಿದೆ ಸಿಸ್ಟಮ್, ನಾವು ಶಾಲಾ ಕಾಲೇಜ್ ಕಲ್ತದ್ದು ಅದೇ. ಅದು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಕೃಷ್ಣ ಗ್ರೇಟ್ ಅಂತ, ಸೈಂಟಿಸ್ಟ್ ಗ್ರೇಟ್ ಅಲ್ಲ. ನಮ್ಮ ನೋಡಿ ಬ್ರೈನ್ ವಾಶ್, ಫುಲ್ ಬ್ರೈನ್ ವಾಶ್. ನಮ್ಮ ಎಜುಕೇಶನ್ ನಮ್ಮನ್ನು ಬ್ರೈನ್ ವಾಶ್ ಮಾಡಿಬಿಡ್ತದೆ. ಯಾರು ಗ್ರೇಟ್ ಅಲ್ಲ ಅವನ ಗ್ರೇಟ್ ಅಂತ ಹೇಳುವಂಥದ್ದು. ಆಕ್ಚುಲಿ ಗ್ರೇಟ್ ಯಾರು? ಕೃಷ್ಣ. ಅನ್ಲಿಮಿಟೆಡ್ ಬೀಜ ಗ್ರೇಟ್ ಮಾಡ್ತಾನೆ. ಹೀಗೆ ಮರಗಳು, ಬೀಜಗಳು ಭಕ್ತರನ್ನು ಭಗವಂತನ ಚಟುವಟಿಕೆ ಧ್ಯಾನದಲ್ಲಿ ತೊಡಗುವಂತೆ ಮಾಡುತ್ತದೆ ನೋಡಿ. ಆದರೆ ಲೌಕಿಕ ತಾರ್ಕಿಕರು ಇಹಪರಗಳೆರಡಲ್ಲಿಯೂ ನಿಷ್ಫಲವಾದ ಶುಷ್ಕ ಊಹಾತ್ಮಕ ಚಿಂತನೆಯಲ್ಲಿ ಮತ್ತು ಮಾನಸಿಕ ಕಲ್ಪನಾ ಸೃಷ್ಟಿಯಲ್ಲಿ ವ್ಯರ್ಥವಾಗಿ ಕಾಲಹರಣ ಮಾಡುತ್ತಾರೆ. ಊಹಾತ್ಮಕ ಚಿಂತನೆ, ಮೆಂಟಲ್ ಸ್ಪೆಕ್ಯುಲೇಷನ್. ನನ್ನ ಪ್ರಕಾರ ಹೀಗಿರ್ಬೋದು, ಮೇ ಬಿ, ಮೈಟ್ ಬಿ, ಇಫ್, ಪರ್ಹ್ಯಾಪ್ಸ್, ಬಟ್, ದೇರ್ ಫೋರ್. ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಎಂತ ಆಗ್ತದೆ, ಪ್ರಭುಪಾದ ಹೋಗುವಾಗ ಪ್ರಭುಪಾದ ಶಿಷ್ಯನ ಕೇಳುವಂಥದ್ದು, ಅದು ಎಂತ ಅಂತ ಕೇಳುವಂಥದ್ದು. ಪ್ರಭುಪಾದ ಅದು ಆಗಿರ್ಬೋದು, ಇದು ಆಗಿರ್ಬೋದು. ಪ್ರಭುಪಾದ ಹೇಳಿದ್ರು, ಗೊತ್ತಿದ್ರೆ ಸರಿಯಾಗಿ ಹೇಳು. ಆಗಿರ್ಬೋದು, ಮೇ ಬಿ, ಮೈಟ್ ಬಿ, ಪರ್ಹ್ಯಾಪ್ಸ್, ಇದೆಲ್ಲ ಯಾವುದು ಬೇಡ, ಗೊತ್ತಿದ್ರೆ ಹೇಳು. ಈ ಸೈಂಟಿಸ್ಟ್ ಅವರು ಹಾಗೆ, ಅದು ನನ್ನ ಪ್ರಕಾರ ಇದು ಆಗಿರ್ಬೋದು, ಇದು ಈಗಿರ್ಬೋದು. ಇಲ್ಲ, ನಮ್ಗೆ ಫ್ಯಾಕ್ಟ್ ಬೇಕು. ನಮ್ಗೆ ಆಗಿರ್ಬೋದು, ಈಗಿರ್ಬೋದು ಬೇಡ. ಹಾಗೆ ಅವರು ಊಹಾತ್ಮಕ ಚಿಂತನೆ ಮಾಡೋದು, ಮೆಂಟಲ್ ಸ್ಪೆಕ್ಯುಲೇಷನ್ ಮತ್ತೆ ಮಾನಸಿಕ ಕಲ್ಪನಾ ಸೃಷ್ಟಿಯಲ್ಲಿ ವ್ಯರ್ಥವಾಗಿ ಕಾಲಹರಣ ಮಾಡುತ್ತಾರೆ. ಊಹಾತ್ಮಕ ಚಿಂತನೆಯಲ್ಲಿ ಅವರಿಗೆ ಅಭಿಮಾನವಿದ್ದರೂ ಅವರು ಆಲದ ಮರದ ಸರಳ ಸಾಮರ್ಥ್ಯ ಚಟುವಟಿಕೆಗಳನ್ನು ಬೆಳೆ ಕಟ್ಟಲಾರರು. ಈ ಆಲದ ಮರದ ಬಗ್ಗೆ ಭಗವದ್ಗೀತೆಯಲ್ಲಿ ಕೂಡ ಉಂಟು.
ಹಾಗಾಗಿ ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಅಂತ ತಾರ್ಕಿಕರು ನಿರಂತರವು ಬಾಹ್ಯ ವಿಚಾರದಲ್ಲಿ ಉಳಿಯುವ ದುರ್ದರ್ಶದ ದರಿದ್ರ ಆತ್ಮರು. ಪ್ರಭು ನೋಡಿ ಲಾಸ್ಟ್ಗೆ ಅವ್ರಿಗೆ ಎಂತ ಹೇಳಿದ್ದಾರೆ, ಯಾರು ಕೃಷ್ಣನ ಒಪ್ಪುವುದಿಲ್ಲ ಈ ಸೋಕಾಲ್ಡ್ ಸೈಂಟಿಸ್ಟ್ನವರೆಲ್ಲ ದರಿದ್ರಾತ್ಮರು. ಕಠೋರ ಶಬ್ದ ಯೂಸ್ ಮಾಡಿದ್ದಾರೆ. ಪ್ರಭುಪಾದ ಸ್ವೇರ್ ಮಾಡುವುದಿಲ್ಲ, ಶಾಪರಲ್ಲಿ ಹೊಡೆಯುವಂಥದ್ದೇ. ಎಸ್, ದುರದೃಷ್ಟ ದರಿದ್ರಾತ್ಮರು. ಓಕೆ, ನೆಕ್ಸ್ಟ್ ಶ್ಲೋಕ 40. ಯಥಾ ಪ್ರಾಪ್ಯ ನೈವರ್ತಂತ ವಾಚ ಚ ಮನಸಾ ಸಹ ಅಹಂ ಚ ಅನ್ಯೇ ಇಮೇ ದೇವ ತಸ್ಮೈ ಭಗವತೆ ನಮಃ. ಮಾತುಗಳು, ಮನಸ್ಸು ಮತ್ತು ಅಹಂಕಾರ ಎಂಬವು ತಮ್ಮ ನಿಶ್ಚಿತ ನಿಯಾಮಕ ದೇವತೆಗಳನ್ನು ದೇವೋತ್ತಮ ಪುರುಷನ ತಿಳಿಯುವುದರಿಂದ ಯಶಸ್ವಿಯಾಗದೆ ಹೋದವು. ಆದ್ದರಿಂದ ನಮ್ಮ ಮನಸ್ಸಿನ ಸ್ವಾಸ್ಥ್ಯದ ಲಕ್ಷಣವಾಗಿ ನಮ್ಮ ಗೌರವಯುತ ನಮಸ್ಕಾರವನ್ನು ನಾವು ಭಗವಂತನಿಗೆ ಸಲ್ಲಿಸಬೇಕು. ಮಾಡಿ ನಾವು ಯಾರಿಗೆ ಸಲ್ಲಿಸಬೇಕು? ಭಗವಂತನಿಗೆ. ಎಸ್, ಭಾವಾರ್ಥಕ್ಕೆ ಹೋಗೋ ಭಾವಾರ್ಥ ವೈಜ್ಞಾನಿಕ ಸಭೆ ಶರಣ ಭಕ್ತಿ ಸ್ವಾಮಿ ಶಿಲ್ಪಾದಿಜೆ. ಮಾತು, ಮನಸ್ಸು, ಅಹಂಕಾರ ಎಂಬುಗಳು ನಿಯಂತ್ರಣ ದೇವತೆಗಳಾಗಿರುವ ವೇದಗಳು, ಬ್ರಹ್ಮ, ರುದ್ರ, ಬೃಹಸ್ಪತಿ, ಎಸ್ ಮುಂದಾದ ದೇವತೆಗಳು, ಇವರಿಗೆ ಕೂಡ ಪರಮಪುರುಷನ ಆಜ್ಞೇಯನಾಗಿದ್ದರೆ ಇಂಥದೊಂದು ಆಜ್ಞೆಯ ವಿಷಯದಲ್ಲಿ ಭಕ್ತರು ಯಾಕೆ ಅಷ್ಟೊಂದು ಆಸಕ್ತರಾಗಿದ್ದಾರೆ? ಎಸ್, ಇಲ್ಲೆಂತ ಹೇಳುವಂಥದ್ದು, ಇದರ 3 ಕಂಟ್ರೋಲಿಂಗ್ ಡಿಟೀಸ್ ಯಾವುದೆಲ್ಲ? ಮಾತು, ಮನಸ್ಸು ಮತ್ತು ಅಹಂಕಾರ. ಇದರದು ವೇದಾಸ್, ಬ್ರಹ್ಮ ಮತ್ತೆ ರುದ್ರ ಕಂಟ್ರೋಲಿಂಗ್ ಡಿಟೀಸ್. ಎಸ್, ಇವರಿಗೂ ಕೂಡ ಪರಮಪುರುಷನ ಆಜ್ಞೇಯನಾಗಿದ್ದಾರೆ. ಅಂದ್ರೆ ಈ 3 ಡಿಟೀಸ್ ಕೂಡ ಯಾರಿಂದ ಬರುವಂತದ್ದು? ಆಜ್ಞೆ ಭಗವಂತನಿಂದ. ಅವರು ರಿಪೋರ್ಟಿಂಗ್ ಭಗವಂತನಿಗೆ, ಕೃಷ್ಣನಿಗೆ. ಎಲ್ಲರೂ ನೋಡಿ, ಯಾರೇ ಇರಲಿ, ಯಾವುದೇ, ಎಲ್ಲರೂ ರಿಪೋರ್ಟ್ ಮಾಡೋದು ಭಗವಂತನಿಗೆ, ಕೃಷ್ಣನಿಗೆ. ಹಾಗೆ ಆಜ್ಞೆ ಆಗಿದ್ದಾರೆ. ಇಂಥದೊಂದು ಆಜ್ಞೆ ವಿಷಯದಲ್ಲಿ ಭಕ್ತರು ಯಾಕೆ ಅಷ್ಟೊಂದು ಆಸಕ್ತರಾಗಬೇಕು? ಯಾಕೆ ಆಸಕ್ತರಾಗಬೇಕು ಭಕ್ತರು? ಇದಕ್ಕೆ ಪ್ರಭುಪಾದ ಉತ್ತರ ಕೊಡ್ತಾರೆ. ಎಂದು ಮಂಡೂಕ ಬುದ್ಧಿಯ ಎಣಿಕೆಯವರು ಆಕ್ಷೇಪಣೆಯನ್ನು ಎತ್ತಬಹುದು. ಇದಕ್ಕೆ ಉತ್ತರವಿದು: ಭಗವಂತನ ಲೀಲೆಗಳನ್ನು ಬಣ್ಣಿಸುವುದರಲ್ಲಿ ಭಕ್ತರು ಅನುಭವಿಸುವ ದಿವ್ಯಾನಂದವು ನಿಶ್ಚಯವಾಗಿ ಭಕ್ತರಲ್ಲದವರಿಗೆ ಮತ್ತು ಊಹಾತ್ಮಚಿಂತಕರಿಗೆ ಗೊತ್ತಿಲ್ಲ. ಅಂದ್ರೆ ಕೃಷ್ಣ ಸೇವೆಯಿಂದ, ಕೃಷ್ಣನ ಲೀಲೆಗಳನ್ನು ಚರ್ಚೆ ಮಾಡುವುದರಿಂದ ನಮಗೊಂದು ಆನಂದ ಸಿಗ್ತದೆ, ದಿವ್ಯಾನಂದ. ಅದು ಊಹಾತ್ಮಕ ಚಿಂತಕರಿಗೆ ಗೊತ್ತಿಲ್ಲ. ಅದು ಇಲ್ಲ, ಯಾಕೆ ಮಾಡ್ಬೇಕು ನೋಡಿ. ಹೇಗಂದ್ರೆ ನಾವು ಮಾಡುವಂಥದ್ದು ಸೇಮ್ ಮಾಡುವಂಥದ್ದು. ಈಗ ನಾನು 2007ರಲ್ಲಿ ಭಗವದ್ ಪುಸ್ತಕ ತಗೊಂಡಿದ್ದೆ, ಆಗ ನಾನು ಓದಿದ್ದೇನೆ. ಈಗ ಕೂಡ ನಾನು ಓದ್ತೇನೆ ಈಗ ಕೂಡ ಭಗವದ್ಗೀತೆ. ಈಗ ಸೇಮ್ ಪುಸ್ತಕ ಈಗ 15 ವರ್ಷ ನಂತರ ಕೂಡ ನಾನು ಓದುವಾಗ ಎಂತಾಗ್ತದೆ? ಈಗ ನಾನು ಕಾಲೇಜಿನ ಪುಸ್ತಕ ಈಗ ನಾನು ಓದಿದ್ರೆ ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬರುವುದಿಲ್ಲ. ಯಾಕೆ? ಅದು ಭೌತಿಕ. ಇದು ಆಧ್ಯಾತ್ಮಿಕ, ಟೋಟಲ್ ದಿವ್ಯವಾದದ್ದು. ಇದರಲ್ಲಿ ಹೊಸ ರಿಯಲೈಸೇಷನ್ ಬರ್ತದೆ. ಹಾಗಾಗಿ ಮಾಡುವಂಥದ್ದು ಸೇಮ್. ಬೆಳಿಗ್ಗೆ ಬೇಗ ಹೇಳುವಂಥದ್ದು, ಮಂಗಳಾರತಿ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಬೆಳಿಗ್ಗೆ ಎಲ್ಲ ಮಾಡುವಂಥದ್ದು ಸೇಮ್. ಆದರೆ ಇದರಲ್ಲಿ ದಿವ್ಯಾನಂದ ಉಂಟು. ಯಾಕೆಂದ್ರೆ ಕೃಷ್ಣನ ರಿಲೇಟೆಡ್ ಮಾಡುವುದಕ್ಕೆ ದಿವ್ಯಾನಂದ ಉಂಟು. ಇದು ನಾವು ಅನುಭವ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ. ಇಲ್ಲ ನಮ್ಗೆ ಅಂದ್ರೆ ನಾನೀಗ ಎಕ್ಸ್ಪ್ರೆಸ್ ಮಾಡ್ಬೋದು, ಆದ್ರೆ ನೀವು ಫೀಲ್ ಮಾಡಿದ ಮೇಲೆ ಮತ್ತೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲ ಗೊತ್ತಾಗೋದು. ಯಾಕಂದ್ರೆ ಅದರಲ್ಲೇ ಆನಂದ ಉಂಟು. ಇಲ್ಲ ಯಾಕೆ ಮಾಡ್ಬೇಕು ನಾವು ಸೇಮ್ ಅದನ್ನು ತುಂಬಾ ವರ್ಷದಿಂದ? ಯಾಕೆ ಮಾಡ್ಬೇಕು? ಯಾಕಂದ್ರೆ ಅದರಲ್ಲಿ ಆನಂದ ಉಂಟು. ಆದ್ರೆ ಇವರಿಗೆ ಊಹಾತ್ಮಕ ಚಿಂತನೆಗೆ ಇದು ಗೊತ್ತಿಲ್ಲ. ದಿವ್ಯಾನಂದದ ಸವಿಯನ್ನು ಅನುಭವಿಸತಕ್ಕವನು ಸಹಜವಾಗಿ ತನ್ನ ಊಹಾತ್ಮಕ ಚಿಂತನೆಗಳಿಂದ ಮತ್ತು ಕಾಲ್ಪನಿಕ ತೀರ್ಮಾನಗಳಿಂದ ವಿಮುಖನಾಗುವ. ನೋಡಿ, ಅವ ಮತ್ತೆ ಮಾಡುವುದಿಲ್ಲ. ಯಾರು ದಿವ್ಯಾನಂದ ಅನುಭವಿಸ್ತಾನೆ ಅವ ಊಹಾತ್ಮಕ ಚಿಂತನೆ ಮಾಡುವುದಿಲ್ಲ, ಕಾಲ್ಪನಿಕ ತೀರ್ಮಾನ ಇಲ್ಲ, ಅದರಿಂದ ಅವ ಆಚೆ ಹೋಗ್ತಾನೆ. ಈಗ ಅವ್ರು ಯಾಕೆ ಇದನ್ನು ಮಾಡ್ತಾರೆ ಅಂದ್ರೆ ಅವರಿಗೆ ದಿವ್ಯಾನಂದ ಇಲ್ಲ. ದಿವ್ಯಾನಂದ ಇದ್ರೆ ಇದನ್ನು ಮಾಡುವುದಿಲ್ಲ. ಏಕೆಂದ್ರೆ ಅವನು ಅಸತ್ಯವೆಂದು
ಆನಂದಕರವಲ್ಲವೆಂದು ಕಾಣುವ. ವೇದ ಮಂತ್ರಗಳು ಹೇಳುವಂಥದ್ದು ಓಂ ತದ್ ವಿಷ್ಣು ಪರಂ ಪದಂ ಸದಾ ಪಶ್ಯಂತಿ ಸೂರಯ್ಯ ಎಂದು ತಿಳಿಪಡಿಸಿದೆ. ಪರಮ ಸತ್ಯನೇ ದೇವೋತ್ತಮ ಪುರುಷನಾದ ವಿಷ್ಣು ಎಂದು ಭಕ್ತರು ಕೊನೆ ಪಕ್ಷ ತಿಳಿದುಕೊಳ್ಳಬಹುದು. ಪರಮ ಸತ್ಯನೇ ವಿಷ್ಣು. ಈ ಸತ್ಯವನ್ನು ಭಗವದ್ಗೀತೆ ಕೂಡ 15.15 ಕೂಡ ಈ ದೃಢಪಡಿಸುತ್ತದೆ. ವೇದೇ ಸರ್ವೇರ್ ಅಹಮೇವ ವೇದ ಅಂದ್ರೆ ವೇದಗಳನ್ನು ತಿಳಿಯಬೇಕಾದದ್ದು ಕೃಷ್ಣ. ವೇದಾಂತ ಕರ್ತ ಕೃಷ್ಣ. ವೇದಗಳನ್ನು ತಿಳಿದವನು ಕೃಷ್ಣ. ಕೆಲವು ಈ ಮಾಯಾವರಿ ಪಂಥದವರು ಇದ್ದಾರೆ, ಅವರು ವೇದಗಳನ್ನು ನಂಬ್ತಾರೆ, ಆದ್ರೆ ಈ ಭಗವದ್ಗೀತೆ ಭಾಗವತ ನಂಬುದಿಲ್ಲ. ಅವ್ರು ಹೇಳ್ತಾರೆ ಇದು ಮಕ್ಕಳಿಗೆ ಓದುವಂತ ಪುಸ್ತಕ ಅಂತ ಅವ್ರು ಹೇಳುವಂತ ಭಗವದ್ಗೀತೆ ಮಧ್ಯ. ನಮ್ಗೆ ವೇದ 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 ಆದ್ರೆ ವೇದದಲ್ಲಿ ಈ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ವೇದಗಳನ್ನು ತಿಳಿಯಬೇಕಾದ ನಾನು, ವೇದನ ಕರ್ತು ನಾನು, ವೇದಗಳನ್ನು ತಿಳಿದವನು ನಾನು. ಅದನ್ನು ಒಪ್ಪುವುದಿಲ್ಲ ಅವರು. ಇದ್ದಾರೆ, ತುಂಬಾ ಇದ್ದಾರೆ. ಹಾಗೆ ವೈದಿಕ ಜ್ಞಾನ ಸಂಸ್ಕೃತಿಯಿಂದ ಮನುಷ್ಯನು ಭಗವಾನ್ ಕೃಷ್ಣನ್ ತಿಳಿಯಬೇಕು ಮತ್ತು ಅಹಂ ಅಥವಾ ನಾನು ಎಂಬ ಶಬ್ದವನ್ನು ಕುರಿತು ತಪ್ಪು ಕಲ್ಪನೆಯನ್ನು ಮಾಡಬಾರದು. ಅಂದ್ರೆ ಇಲ್ಲಿ ಅಹಂ ಉಂಟು ನೋಡಿ, ವೇದೇ ಸರ್ವೇರ್ ಅಹಮೇವ ವೇದ. ಅದನ್ನು ತಪ್ಪು ಕಲ್ಪನೆ ಮಾಡ್ತಾರೆ. ಅದಕ್ಕೆ ಪ್ರಭುಪಾದ ಈ ರೀತಿ ಎಲ್ಲ ಕೊಡುವಂತ ಭಾವಾರ್ಥ. ಯಾಕೆ ನಾವು ತಪ್ಪು ಕಲ್ಪನೆ ಮಾಡಬಾರ್ದು? ಈಗ ನಾನು ಈ ಚತುಶ್ಲೋಕಿ ಮಾಡ್ತಾ ಇದ್ದೇನೆ, ಅದರಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಎಷ್ಟು ಪೇಜ್ ಕೊಟ್ಟಿದ್ದಾರೆ. ಯಾಕೆ ತಪ್ಪು ಕಲ್ಪನೆ ಮಾಡ್ತಾರೆ ಜನರು, ಈ ಮಾಯವಾದಿಗಳು, ನಿರಾಕಾರವಾದಿಗಳು. ಅದಕ್ಕೆ ಪ್ರಭುಪಾದ ಇದನ್ನು ಕೊಡುವಂಥದ್ದು ನಮ್ಗೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅಂತ. ಹಾಗೆ ಅಹಂ ಅಥವಾ ನಾನು ಎಂಬ ಶಬ್ದವನ್ನು ಕುರಿತು ತಪ್ಪು ಕಲ್ಪನೆಗಳು ಮಾಡಬಾರದು. ಭಗವದ್ಗೀತೆಯಲ್ಲಿ ಹೇಳಿರುವ 18.55 ಭಕ್ತ್ಯ ಮಾಮ ವಿಜಾನಾತಿ ಯಾವಾನ್ ಯಚ್ಚಾಸ್ಮಿ ತತ್ವತ ಅಂದ್ರೆ ಭಗವಂತನ ತಿಳಿಯುವಂಥದ್ದು ಸುಲಭದ ಕೆಲಸ ಆದ್ರೆ ಭಕ್ತ ತಿಳಿತಾನೆ. ಹೇಗೆ ಅದು? ಈ ಮಾತಿನಂತೆ ಪರಮಹಂಸ ತಿಳಿಯುವ ಕೇವಲ ವಿಧಾನವು ಭಕ್ತಿ ಸೇವೆ ಆಗಿದೆ. ಭಕ್ತಿ ಸೇವೆ ಮಾಡಿದ್ರೆ ನಮಗೆ ಭಗವಂತ ತಿಳಿತಾನೆ, ಇಲ್ಲದೂ ಇಲ್ಲ. ನಮ್ಗೆ ಅರ್ಥ ಆಗ್ತದೆ ಆಸ್ ಇಟ್ ಈಸ್. ನಾವು ಓದ್ತಾ ಇದ್ದೇವೆ, ಓದುವಾಗ ನಮ್ಗೆ ಅರ್ಥ ಆಗ್ತದೆ ಭಕ್ತಿ ಸೇವೆ ಮಾಡಿದ್ರೆ. ಇಲ್ಲದ ಅರ್ಥ ಆಗುದಿಲ್ಲ. ಎಲ್ಲ ನಾವು ಕ್ರೋರ್ಸ್ ಆಫ್ ಇಯರ್ ಭಗವದ್ ಓದಿ ಕೂಡ ಅರ್ಥ ಆಗುದಿಲ್ಲ ಭಕ್ತಿ ಸೇವೆ ಮಾಡೋದಿಲ್ಲ. ಪರಮ ಸತ್ಯವೇ ದೇವೋತ್ತಮ ಪರಮೇಶ್ವರ ಎಂದು ಬ್ರಹ್ಮ ಮತ್ತು ಪರಮಾತ್ಮ ಎಂಬುವರು ಅವನ ಪಾರ್ಶ್ವಿಕ ಲಕ್ಷಣಗಳನ್ನು ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾತ್ರವೇ ತಿಳಿದುಕೊಳ್ಳಬಹುದು. ನೋಡಿ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಶಬ್ದದ. ಹಾಗಾಗಿ ಬ್ರಹ್ಮೇತಿ ಪರಮಾತ್ಮೇತಿ ಇದು ಪಾರ್ಷಿಯಲ್ ರಿಯಲೈಸೇಷನ್, ಭಗವಾನ್ ಏತಿ ಫುಲ್ ರಿಯಲೈಸೇಷನ್. ಹಾಗೆ ಭಕ್ತಿ ಸೇವೆ ನಮ್ಗೆ ಗೊತ್ತಾಗ್ತದೆ. ಈ ವಿಷಯವು ಮೈತ್ರೇಯ ಮಹರ್ಷಿಗಳಿಂದ ಈ ಶ್ಲೋಕದಲ್ಲಿ ದೃಢೀಕೃತವಾಗಿದೆ. ಮೈತ್ರ ಮುನಿ ಹೇಳ್ತಾ ಇದ್ದಾರೆ, ಅವರು ದೇವೋತ್ತಮ ಪರಮೇಶ್ವರನಿಗೆ ಭಗವತೆ ತಮ್ಮ ಪ್ರಾಮಾಣಿಕವಾದ ಶರಣಾಗತಿಯನ್ನು ನಮ್ಮ ಭಕ್ತಿಗಳು ಸಲ್ಲಿಸಿದ್ದಾರೆ. ಬ್ರಹ್ಮ ಪರಮಾತ್ಮರಿಗಿಂತಲೂ ಮೇಲಿನದಾದ ಭಗವತ್ ತತ್ವವನ್ನು ತಿಳಿಯಬೇಕಾಗಿದ್ದರೆ ಮನುಷ್ಯನು ಮೈತ್ರೇಯ ಮತ್ತು ವಿದುರ, ಪರೀಕ್ಷಿತ್ ಮಾರ್ಗ ಮತ್ತು ಶುಕಮುನಿಗಳು ಇವರಂತ ಮಹರ್ಷಿಗಳ ಮತ್ತು ಭಕ್ತರ ಹೆಜ್ಜೆಗಳನ್ನು ಅನುಸರಿಸಬೇಕು. ಇಲ್ಲಿ ಅನುಸರಣೆ ಒಂದು ಅನುಕರಣೆ ಅಲ್ಲ. ನಾವು ಶುದ್ಧ ಭಕ್ತರ ಹೆಜ್ಜೆಯನ್ನು ಅನುಸರಿಸಬೇಕು. ಭಗವಂತನ ದಿವ್ಯ ಭಕ್ತಿ ಸೇವೆಯಲ್ಲಿ ಪ್ರವೃತ್ತರಾಗ. ನೋಡಿ, ಎಂತಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಪ್ರವೃತ್ತರಾಗಬೇಕು. ಮತ್ತೆ ಪ್ರಿವಿಯಸ್ ಆಚಾರ್ಯರ ಅವರು ನಡೆದ ದಾರಿಯಲ್ಲಿ ನಾವು ನಡೆಯಬೇಕಂತ ಅಷ್ಟೇ. ಇಲ್ಲಿಗೆ ಶ್ರೀಮದ್ ಭಾಗವತ 3ನೇ ಸ್ಕಂದದ ವಿಶ್ವರೂಪ ಸೃಷ್ಟಿ ಎಂಬ 6ನೇ ಅಧ್ಯಾಯದ ಭಕ್ತಿವೇದನ ಭಾವಾರ್ಥ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ.